ಸುರತ್ಕಲ್ನ ಸೆರಾಕೇರ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಆಟಿಡೊಂಜಿ ದಿನವನ್ನು ಸಂಭ್ರಮದಿಂದ ಆಚರಿಸಿದರು. ತುಳುನಾಡು ಹಲವಾರು ಜನಪದ ಆಚರಣೆಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದ್ದು, ಪ್ರಕೃತಿಯಲ್ಲಾಗುವ ಬದಲಾವಣೆಯನ್ನಾಧರಿಸಿ ಹಬ್ಬಗಳನ್ನು ಆಚರಿಸುವುದು ಸಾಂಪ್ರದಾಯಿಕವಾಗಿ ಬೆಳೆದು ಬಂದಿದೆ. ಅಂತೆಯೇ ಸುರತ್ಕಲ್ನ ಸೆರಾಕೇರ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಆಟಿಡೊಂಜಿ ದಿನವನ್ನು ಸಂಭ್ರಮದಿಂದ ಆಚರಿಸಿದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ದಯಾನಂದ ಕತ್ತಲ್ ಸರ್ ಅವರು ಪಿಂಗಾರ ಅರಳಿಸುವ ಮೂಲಕ ಆಟಿಡೊಂಜಿ ದಿನವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ಶರೀರವನ್ನು ಆರೋಗ್ಯಯುತವಾಗಿ ಸ್ವಾಸ್ಥ್ಯವಾಗಿ ಕಾಪಾಡುವಲ್ಲಿ ಸೆರಾಕೇರ್ ಹೆಲ್ತ್ ಕೇರ್ ಸಹಕಾರಿಯಾಗಿದೆ. ಅದೇ ಸಂಸ್ಥೆಯಿಂದ ಆಟಿಡೊಂಜಿ ದಿನ ಆಚರಣೆ ಮಾಡುವ ಮೂಲಕ ತುಳುನಾಡಿನ ಸಂಸ್ಕೃತಿಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಾಗಿದೆ ಎಂದರು. ನಮ್ಮ ಬಂಧುಳಾಯಿನ ಚಿತ್ರ ಕ್ರಿಶ್ಚಿಯನ್ ಸಮುದಾಯ ವೆಟಿಕಲ್ ಸಿಟಿ ಬೋಂಡ ಅವ್ರು ಕುರಲ್ ಬರ್ಬೇಕು ಎಂದು ಅಂಡ ನಮ್ಮ ತುಳುನಾಟ ಅಕಲು ಕುರಲ್ ಬರ್ಬ ದಾಯಮಲ್ಪೆರಿಗೆಂಡ ಈ ನೆಲದ ಸಂಸ್ಕೃತಿಗೆ ಅಕಲು ಕೊರ್ಪನ ಚಿತ್ತನ ಗೌರವ, ಈ ನೆಲದ ಸಂಸ್ಕೃತಿಗೆ ಅಕಲು ಕೊರ್ಪಿನ ಗೌರವ ದಾಯಕೆಂಡ ಬೆನ್ನಿನ ಉಳಿದು ಬದುಕಿ ಜಿಂದು ಇರುಕಲ ಕಂಜಿ ಕೈ ಕಂಜಿ ಅಕಲ ಅವಸರು ದಾಯೆ ಕೈ ಕಂಜಿ ಹಿತ್ತಿನ ಚಿತ್ರ ಬಸ್ಕಲ್ ಎಂದುಲೆ ಬಲ್ತಗಲ್ ಬತ್ತೀರಂದುಲೆ ತುಂಬ ಹುದರಾಗ್ಲಿಲ್ಲ ಪುರ ಸಾಬ್ಯಂ ಬತ್ತೀರಂದುಲೆ ಅಕ್ಕುಲು ಭೀಮಲ ಕೆತ್ತೇರು ಅವೇ ಇದ್ದ ಕೈಕಂಜಿನ ದೂರವಾದ ಕೈಕಂಜಿ ತೀರ್ಪುಲಾಗ್ಲಿ ಅಂತುಲೆ ಅಕಲ ಪರಿಶುದ್ಧ ಕೈಕಂಜಿ ಬಂದ ಭಾರಿ ಮೋಕೆ ಇಂಗ್ಲ ನೆಲಕಾರದ ವಿಷಯ ಅನ್ಬನೆ ಯಾನು ಅನ್ಬನೆ ಆ ಕೈಕಂಜಿದ ಮಿತ್ತಿ ಒಟ್ಟಿಗೆ ಎತ್ತಿನಗಳ ಬದುಕು ಆತ ಬಲಿಷ್ಠ ಎತ್ತನಂದು ಪ್ರಕೃತಿದ ಒಟ್ಟಿಗೆ ಎತ್ತಿನಗಳ ಬದುಕು ಆತ ಬಲಿಷ್ಠ ಎತ್ತನಂದು ನಮ್ಮ ಪ್ರಕೃತಿದ ಒಟ್ಟಿಗೆ ಎತ್ತನದಂಡ ಕಂಜಿ ಕೈಕಂಜಿದ ಒಟ್ಟಿಗೆ ಎತ್ತನದಂಡ ಜಾತಿ ಜನಾಂಗ ಬಡಪಿನ ಕಟ್ಟದು ಬರಿಕದಿಯನ್ನ ಅನುಕೂಲಗ ಮಾತ್ರ ನಮ್ಮ ಮದ್ವೆ ಬೋನಗ ಮಾತ್ರ ತಟ್ಟೆ ಬದ್ದೆವಾಡು ಮದ್ವೆ ಮಸೀರಿ ಗೆಡ್ಡೆ ಬೋನಗ ಮಾತ್ರ ಬದ್ದೆವಾಡು ಬಾಕಿ ಕೊಡ್ತು ಬದ್ದೆವಾಡ ಅಲ್ಲಂಜಿ ಸೋತುಲ ಮಾರ ಅದ ಬಡ್ಬುನೆ ಆಯನಂಜಿ ಅವತಾರ ತುಲ ಮಾರ ಅಂಚಿನಕ್ಕೆ ಮಾತ್ರ ನಮಗೆಲ್ಲ ಸುಟ್ಟು ಬಾಕಿ ಪಡ್ತಡು ನಿಜವಾದ ನಮ್ಮ ತುಳುವರವಳು ಎಂಚ ತುಳುವರು ಇನಿ ನಮ್ಮ ತುಳುನಾಡು ಕ್ರಿಶ್ಚಿಯನ್ ನಕಲು ಬಣ್ಣ ಪೂಜಾ ಆಕಲಿನ ಪೊರ್ಪುಲ್ ನಕಲು ಬಣ್ಣ ನಮ್ಮ ತುಳುನಾಡಿನ ಬ್ಯಾರ್ಲು ನಮ್ಮ ಎಂಚಿನ ಮುಸ್ಲಿಂ ನಕಲು ಬಣ್ಣ ಪೂಜಾ ಆಕಲಿನ ಬ್ಯಾರ್ಲು ಒಂದು ಬಣ್ಣ ಬನ್ನಿ ಯಾಕೆಂದ್ರೆ ತುಳುವರ ಅಕಲು ಬ್ಯಾರ್ಲು ಒಂದು ಬಣ್ಣ ಬನ್ನಿ ನಮ್ಮ ಮೊಕ್ಕಲಿನ ಕಂಬತ್ತಿನ ಬಣ್ಣ ಬನ್ನಿ ಕೊಂಕಣಿ ಆಕಲಿನ ಕಂಬತ್ತೇಳು ತಾಯ್ಕೆಂಡ ನಮಕ ಮೂಲ ಮಾತೆರೆಗೆ ಓ ಜಾತಿಗೆಂಡ ತುಳುವ ಜಾತಿ. ಸೆರಾಕೇರ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕರಾದ ಪ್ರದೀಪ್ ಕುಮಾರ್ ಅವರು ಮಾತನಾಡಿ, ನಿಮ್ಮ ಆರೋಗ್ಯವನ್ನು ಕಾಪಾಡುವ ಮೂಲಕ ಮನಸ್ಸನ್ನು ಸ್ವಾಸ್ಥ್ಯವಾಗಿರಿಸಿಕೊಳ್ಳಿ, ಉತ್ತಮ ಪೌಷ್ಟಿಕಾಯುಕ್ತ ಆಹಾರಗಳನ್ನು ಸೇವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದರು. ಇಲ್ಲಿ ತುಂಬಾ ಜನ ಬರ್ತಾರೆ, ತುಂಬಾ ಅಂದ್ರೆ ಮಾನಸಿಕವಾಗಿ ನೊಂದಿರುತ್ತಾರೆ. ನನಗೆ ಗೊತ್ತಾಗೋದಿಲ್ಲ, ಮಕ್ಕಳನ್ನ ಕಲಿಸಿರೋದು ಅವರೇ, ಫಾರಿನ್ ಕಲಿಸಿ ಓದಿಸಿದ್ದು ಅವರೇ, ಇವಾಗ ಅವ್ರು ಬೇಕು ಅಂತ ಹೇಳಿ ಇವರು ಇಲ್ಲಿ ಬೇಜಾರಲ್ಲಿ ಇರ್ತಾರೆ. ನಾನು ಅವರಿಗೆಲ್ಲ ಸಜೆಷನ್ ಮಾಡೋದ್ರಲ್ಲಿ ಇಲ್ಲಿರೋರೆಲ್ಲ ನಿಮ್ಮ ಮಕ್ಕಳು ಅಂತ ಅನ್ಕೊಳ್ಳಿ. ಯಾಕಂದ್ರೆ ನಿಮ್ಗಿಂತ ಇನ್ನೂ ಕಷ್ಟದಲ್ಲಿ ನಾನು ಬಾರ್ಡರ್ ಅಲ್ಲಿ ಒಂದು ಹಿಂದೆ ಸ್ಟೋರಿ ನೋಡಿದೆ. ಒಂದು ನಾಯಿ ಇಟ್ಕೊಂಡು ಒಬ್ಬ ಸೈನಿಕ ಬಂದ್ಬಿಟ್ಟು 1 ವರ್ಷ ಬಿಟ್ಕೊಂಡಿರ್ತಾರೆ. ಆದ್ರೆ ಆ ನಾಯಿ ಜೊತೆ, ಯಾಕಂದ್ರೆ ಆ ಕರ್ತವ್ಯ ಅವರನ್ನ ಅಲ್ಲಿ ಹೀಗೆ ಹೇಳುದು, ಯಾವಾಗ ನೀವು ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ತೀರಾ, ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನ ಎಲ್ಲಿಗೆ ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ. ಆರೋಗ್ಯ ಚೆನ್ನಾಗಿಲ್ಲ ಅನ್ನುವಾಗ ಮಾತ್ರ ಅವ್ರು ನಿಮ್ಮನ್ನ ಊರಲ್ಲಿ ಇಟ್ಬಿಡಿ, ಹೇಗಿದ್ದೀರಾ ಚೆನ್ನಾಗಿ. ಯಾಕಂದ್ರೆ ನನ್ನ ಮನೆಯಲ್ಲಿ ನನ್ನ ಅಜ್ಜಿ ಇದ್ದಾರೆ, ಇವತ್ತಿಗೆ ಅವ್ರ ಮನೆಯಲ್ಲಿ ಡಿಮಾಂಡ್ ಇದೆ. ಯಾಕಂದ್ರೆ ಒಂದು ಮೊಮ್ಮಕ್ಕಳನ್ನ ಕೆಲಸ ಮಾಡಲ್ಲ, ಮನೆ ಕೆಲಸ ಎಲ್ಲ ಏನು ಮಾಡಲ್ಲ, ಬಟ್ ಮೊಮ್ಮಕ್ಕಳ ಹತ್ರ ಇರ್ತಾರೆ, ಮೊಮ್ಮಕ್ಕಳನ್ನ ನೋಡ್ಕೊಳ್ಲಿಕ್ಕೆ. ಯಾಕಂದ್ರೆ ಮಗು ಆ ಕಡೆ ಈ ಕಡೆ ಇರ್ಬೋದು. ಎರಡನೇದು ಬಂದ್ಬಿಟ್ಟು ನಾನು ಹೇಳಿದ್ದಲ್ಲ, ಮೆಣಸಿನಕಾಯಿ ತೊಟ್ಟು ತೆಗಿಲಿಕ್ಕೆ, ಹುಲಿಯಲ್ಲಿದ್ದ ನಾರು ತೆಗಿಲಿಕ್ಕೆ, ಅಂತ ಕೆಲಸ ಎಲ್ಲ ನಿಮ್ಗೆ ಆಗಲ್ಲ. ಅಂತ ಒಂದು ಆ ಏಜ್ ನಲ್ಲಿ ಅವ್ರು ಮಾಡ್ತಾರೆ. ಆಗ ಆರೋಗ್ಯ ಇರುವಾಗ ಯಾವಾಗ್ಲೂ ನಾವು ಏನಾದ್ರೂ ಒಂದು ಕೆಲಸ ಮಾಡ್ತಿರ್ತೀವಿ. ಇಲ್ಲಿ ಹೋಗಿ ದುಡಿಬೇಕಂತ ಇಲ್ಲ. ಇವಾಗ ಅದೆಲ್ಲ ಅವರಿಗೆ ಇರುವಂತ ದೊಡ್ಡ ಚಿಂತೆ ಏನಂದ್ರೆ ಮಕ್ಕಳನ್ನ ನೋಡ್ಕೊಳ್ಳೋದು. ಇದೇ ಸಂದರ್ಭ ತುಳುನಾಡಿನ ಸಂಸ್ಕೃತಿಯನ್ನು ಸಾರುವ ಆಟಿಕಳಂಜ, ಜಾನಪದ ಹಾಡುಗಳು, ಸ್ಕಿಟ್ಗಳು ಎಲ್ಲರ ಗಮನ ಸೆಳೆದ್ವು. ಇದರ ಜೊತೆಗೆ ಆಟಿ ತಿಂಗಳಿನಲ್ಲಿ ಮಾಡುವ ತಿಂಡಿ ತಿನಿಸುಗಳನ್ನು ನೆರೆದವರಿಗೆ ಉಣಬಡಿಸಲಾಯಿತು. ಇದೇ ವೇಳೆಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ದಯಾನಂದ ಕತ್ತಲ್ ಸರ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವಿಶ್ವನಾಥ್ ಕೆ, ಜಯಂತ್, ಝೋನಲ್ ಮ್ಯಾನೇಜರ್ ಲಕ್ಷ್ಮಿತಾ,
ಮ್ಯಾನೇಜರ್ ವಿಲಾಸಿನಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಸಿಸ್ಟೆಂಟ್ ಮ್ಯಾನೇಜರ್ ಶ್ವೇತಾ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.